ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಲಲಿತಾ ಜ್ಯುವೆಲ್ಲರೀಸ್, ನರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಉದ್ಯಮೇ ನಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಹಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ. ಇದೊಂದು ಸೂಕ್ತಿ. ನಮ್ಗಿವಾಗ ಅದು ತಿನ್ನಬೇಕು ಇದು ತಿನ್ನಬೇಕು, ಸುಮಾರು ಡಿಫ್ರೆಂಟ್ ಖಾದ್ಯಗಳನ್ನು ತಿನ್ನಬೇಕು ಅಂತ ಆಸೆ ಆಗ್ತಾ ಇರ್ತದೆ. ಬಟ್ ಮಾಡಿದ್ರೆ ತಾನೇ ಅದೆಲ್ಲ ನಮ್ಮ ಕಣ್ಮುಂದೆ ಬಂದು ನಿಲ್ಲೋದು. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಬಂದಿರುವಂತಹ ಅತಿಥಿ ಶ್ರೀಮತಿ ನಮ್ರತಾ ಮಹೇಶ್ ಅವರು ಯಾವ ಹೊಸ ರುಚಿಯನ್ನು ಹೇಳ್ಕೊಡ್ತಾರೆ ಅಂತ ನೋಡೋಣ. ನಮಸ್ತೆ ಶ್ರೀಮತಿ ನಮ್ರತಾ ಮಹೇಶ್. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಸೊ ಏನು ಮಾಡ್ತಾ ಇದ್ದೀರಾ ನೀವು? ಇವತ್ತು ಸ್ಪೆಷಲ್ ಆಗಿ ಒಂದು ಅವಿಲ್ ಮಿಲ್ಕ್ ಮಾಡುವಂತಿದ್ದೇನೆ. ಅದೊಂದು ಡ್ರಿಂಕ್. ಆಮೇಲಿಂದ ಸೋಜಿ ಆಲೂ ಫ್ರೈ. ಸೋಜಿ ಆಲೂ ಫ್ರೈ. ಓಕೆ, ಸರಿ. ನೀವು ಬೇಸಿಕಲಿ ವರ್ಕಿಂಗಾ? ಹೌದು, ಬ್ಯೂಟಿಷಿಯನ್ ಆಗಿ. ಸೊ ಇವತ್ತು ನಮಗೆ ಬ್ಯೂಟಿ ಟಿಪ್ಸ್ ಕೂಡ ಸಿಗ್ತದೆ ಅಂತ ಅಂದ್ಕೊಂಡಿದ್ದೇನೆ ನಡುವಲ್ಲಿ. ಸರಿ, ಹಾಗಾದರೆ ಹೋಗೋಣ ಅಡುಗೆ ಮನೆಗೆ. ಸೊ ಮೇಡಮ್, ಇವತ್ತು ಯಾವುದು ಫಸ್ಟಿಗೆ ಮಾಡ್ತಾ ಇದ್ದೀರಾ? ಅವಿಲ್ ಮಿಲ್ಕ್ ಮಾಡುವ. ಅವಿಲ್ ಮಿಲ್ಕ್. ಓಕೆ. ಸೊ ಅವಿಲ್ ಪದಾರ್ಥವನ್ನ ಕೇಳಿದ್ದೇನೆ, ಅವಿಲ್ ಮಿಲ್ಕ್ ಫಸ್ಟ್ ಟೈಮ್ ಕೇಳ್ತಾ ಇರೋದು ಆ್ಯಕ್ಚುಲಿ. ಓಕೆ, ನಿಮಗೆ ಏನೆಲ್ಲ ಬೇಕು ಅದಕ್ಕೆ? ಈಗ ಫಸ್ಟ್ ಒಂದು ಕಡಾಯಿ ಕೊಡಿ, ಅವಲಕ್ಕಿ ಫ್ರೈ ಮಾಡ್ಕೊಳ್ಳೋಣ. ಸರಿ. ತುಪ್ಪ ಬಿಸಿಯಾಗಿ ಬೇಡ, ಡ್ರೈ ರೋಸ್ಟ್ ಮಾಡಲಿಕ್ಕೆ. ಇದು ಮಧ್ಯಾಹ್ನ ಹೊತ್ತು ಕೂಡ ಕುಡಿಬಹುದು. ಒಂದು ಗ್ಲಾಸ್ ಫುಲ್ ಕುಡಿದ್ರೆ ಕಂಪ್ಲೀಟ್ ಮೀಲ್ ಅದು. ಹೌದಾ? ಸೊ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಮ್ಯಾಮ್? ಪಡುಬಿದ್ರಿಯಲ್ಲಿ. ಓಕೆ. ಇದು ಇವಾಗ ಬಿಸಿ ಆಯಿತು, ಅವಲಕ್ಕಿ ಹಾಕೊಳ್ಳ. ಓಕೆ. ಬೇಕಾ? ಫ್ರೈ ಮಾಡಿದರೆ ಜೋರೇ ಇರಲಿಯಾ ಸಣ್ಣದಿರಲಿಯಾ? ಸ್ವಲ್ಪ ಸಿಮ್ಮೆ ಇರಲ್ವಾ, ಕ್ರಿಸ್ಪ್ ಆಗ್ತದೆ. ಅಷ್ಟು ಫ್ರೈ ಮಾಡಿದರೆ ಸಾಕು. ಓಕೆ. ಅವಲಕ್ಕಿ ನಾನು ಇದು ಸಂತೋಷ್ ರೈಸ್ ಮಿಲ್ಸ್ ತಗೊಂಡಿದ್ದೇನೆ. ಓ ವಾವ್. ಸೊ ನಮ್ಮ ಸ್ಪಾನ್ಸರ್ ಸಂತೋಷ್ ರೈಸ್ ಮಿಲ್ಸ್ ಅವರದ್ದು ಅವಲಕ್ಕಿ. ವಾವ್, ವೆರಿ ನೈಸ್ ಟು ಹಿಯರ್ ಆ್ಯಂಡ್ ಟು ಸಿ ಆಲ್ಸೋ. ಸೊ ಅವ್ರದ್ದೆಲ್ಲ ಪ್ರಾಡಕ್ಟ್ಸ್ ಚೆನ್ನಾಗಿ ಬರ್ತಾ ಇದೆ ಆ್ಯಕ್ಚುಲಿ. ರೈಸ್ ಆಗಲಿ ಅವಲಕ್ಕಿ ಆಗಲಿ ಒಳ್ಳೆ ಕ್ವಾಲಿಟೇಟಿವ್. ಓಕೆ, ಇದು ಇವಾಗ ಆಯಿತು, ಸಾಕು. ಸ್ವಲ್ಪ ತಣಿಲಿ. ಅಷ್ಟೊತ್ತಿಗೆ ನಾವು ಬನಾನಾ ಗ್ರೈಂಡ್ ಮಾಡ್ಕೊಳ್ಳೋಣ. ಸರಿ. ಮಿಕ್ಸಿ ಜಾರ್. ಸೊ 2 ಬನಾನಾ ತಗೊಂಡಿದ್ದೀರಲ್ವಾ? ಅವಲಕ್ಕಿ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ರಿ? 1 ಕಪ್ ಅಷ್ಟು ತಗೊಂಡಿದ್ದೇನೆ. 2 ಗ್ಲಾಸಿಗೆ ಆಗುವಷ್ಟು. ಓಕೆ. ಸೊ 2 ಗ್ಲಾಸಿಗೆ ಆಗುವಷ್ಟು ಅಂದರೆ 1 ಕಪ್ ಅವಲಕ್ಕಿ ಪ್ಲಸ್ 2 ಬನಾನಾ ಸಾಕಾಗ್ತದೆ. ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡುವ. ಸ್ವಲ್ಪ ಮಿಲ್ಕ್. ಸೊ ನಿಮಗೆ ಅದು ಹಾಕ್ಲಿಕ್ಕೆ ಇಷ್ಟನ್ನು ಗ್ರೈಂಡ್ ಮಾಡಿಕೊಳ್ಳೋಣ. ಒಳ್ಳೆ ಪೇಸ್ಟ್ ಆಗಬೇಕಲ್ಲ? ತುಂಬ ಪೇಸ್ಟ್ ಆಗಬೇಕು ಅಂತೇನಿಲ್ಲ.
ಸಾಕಾ? ಹಾಂ ಓಕೆ ಸಾಕು. ಇನ್ನು ಇವಾಗ ಸರ್ವ್ ಮಾಡೋದು. ಓಕೆ ಇವಾಗ ಒಂದು ಸರ್ವಿಂಗ್ ಗ್ಲಾಸ್ ಕೊಡಿ, ಓಕೆ. ಸರ್ವ್ ಮಾಡೋಣ. ಓ ಇಷ್ಟನಾ? ಅಂದ್ರೆ ಇಷ್ಟು ಬೇಗ ಚಟಾಪಟಾಗಿ ಆಗೋಯ್ತಾ? ಹೌದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಫಾಸ್ಟಾಗಿ ಆಗುತ್ತೆ. ಇವಾಗ ಫಸ್ಟ್ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಬನಾನ, ಅದು ಹಾಕೊಳ್ಳೋಣ. ಸರಿ, ಓಕೆ. ಸೊ ಅದರ ಪಲ್ಪ್ ಸಿಕ್ಕಿದ್ರು ಓಕೆ? ಹಾಂ ಸಿಗ್ಬೇಕು, ಅದು ಸಿಕ್ಕಿದ್ರೇನೆ ಚೆನ್ನಾಗಿರ್ತದೆ. ಹೌದು, ಫೈನ್. ಸೊ 2 ಬನಾನಾ, 1 ಕಪ್ ಅವಲಕ್ಕಿ ಪ್ಲಸ್ ಮಿಲ್ಕ್. ಹಾಂ. ಸೊ ನೆಕ್ಸ್ಟ್ ಇದಕ್ಕೆ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡೋದಿದೆ. ಹಾಂ. ಮನೇಲಿ ಮಕ್ಕಳೆಲ್ಲ ಇದ್ದಾರಾ? ಒಬ್ಬಳು ಮಗಳಿದ್ದಾಳೆ. ಓಕೆ. ಏನು ಮಾಡ್ತಾ ಇದ್ದಾಳೆ? 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್. ಓ ಯು ಆರ್ ರಿಯಲಿ ಸಂತೂರ್ ಮಾಮ್, ಐ ಫೀಲ್. ಓಕೆ, ಎಷ್ಟು ಸಾಕು? ಗೊತ್ತೇ ಆಗೋದಿಲ್ಲ 8th ಸ್ಟ್ಯಾಂಡರ್ಡ್ ಮಗಳಿದ್ದಾಳೆ ಅಂತ. ಓಕೆ, ಇಷ್ಟ ಆಯ್ತಲ್ಲ. ನೆಕ್ಸ್ಟ್ ಅವಲಕ್ಕಿ ಆ್ಯಡ್ ಮಾಡುವ. ಸರಿ. ಓಕೆ, 4 ಸ್ಪೂನಷ್ಟು ಅವಲಕ್ಕಿ ಹಾಕಿದ್ರಿ. 4 to 5 ಸ್ಪೂನ್. ಓಕೆ. ಸೊ ಈ ಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತೀರಾ ಅಂತಲ್ಲ ಮನೆಯಲ್ಲಿ? ಟ್ರೈ ಮಾಡ್ತಾ ಇರ್ತೀನಿ. ಓಕೆ. ಎಸ್, ಇಷ್ಟ ಆದಮೇಲೆ ಓಕೆ. ನೆಕ್ಸ್ಟ್ ಕಾಮಕಸ್ತೂರಿ. ಹಾಂ, ದೇಹಕ್ಕೆ ತುಂಬ ತಂಪಾದಂತಹ ಒಂದು ಹೌದು, ಔಷಧೀಯ ಗುಣವುಳ್ಳಂತಹ ಒಂದು ಕಾಮಕಸ್ತೂರಿ. ಇವಾಗ ನೆಲಕಡಲೆ, ಇದು ನಾನು ಸಿಪ್ಪೆ ತೆಗೆದು ತಂದಿದ್ದೇನೆ. ನೆಲಕಡಲೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಜ್ಯೂಸಲ್ಲಿ ನೆಲಕಡಲೆಯನ್ನು ಆ್ಯಡ್ ಮಾಡ್ತಾ ಇರೋವಂಥದ್ದು. ಸೊ ಟೋಟಲಿ ಇದು ಬಡವರ ಬಾದಾಮಿ ಅಂತ ಹೇಳ್ತಾರಲ್ಲ ಈ ನೆಲಕಡಲೆಯನ್ನು. ಸೊ ಹೆಲ್ದಿ, ಸುಮಾರು ಹೆಲ್ದಿ ಅಂಶಗಳನ್ನು ಹಾಕ್ತಾ ಇದ್ದೀರಾ. ನೆಕ್ಸ್ಟ್ ಫ್ರೂಟ್ಸ್, ದಾಳಿಂಬು. ಓಕೆ. ನೆಕ್ಸ್ಟ್ ಒಂದು ಲೇಯರ್ ಅವಲಕ್ಕಿ. ಓಕೆ. ಸೊ ನೆಕ್ಸ್ಟ್ ಆ್ಯಪಲ್ ಇದೆ. ಸಣ್ಣಕ್ಕೆ ಕಟ್ ಮಾಡಿಕೊಂಡು ತಂದಿದ್ದೇನೆ ಇದು. ಓಕೆ, ಫೈನ್. ಸೊ ಎಷ್ಟು ಆ್ಯಪಲ್ ತೊಗೊಂಡಿದ್ದೀರಿ? ಒಂದು ಸಣ್ಣದ? ಅದೇ ಹಾಫ್ ಅಷ್ಟೇ. ಅಷ್ಟೇ. ನೆಲಕಡಲೆಗೂ ಹಾಗೆ ಒಂದು 4 ಸ್ಪೂನ್ ಸಾಕಾಗುತ್ತಲ್ಲ ಇದಕ್ಕೆ? ಹೌದು. ಸರಿ. ಅಂದರೆ ಕೆಲವು ವೆರೈಟೀಸ್ ಹಾಕ್ತಾ ಇರ್ತೇವಲ್ಲ ನಾವು, ಹಾಗೆ ಹೌದು. ಸ್ವಲ್ಪನೇ ಸಾಕಾಗ್ತದೆ. ಕರೆಕ್ಟ್. ಇದು ಫ್ರೂಟಿ. ಓಕೆ. ಸೊ ಮಕ್ಕಳಿಗೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಹೌದು. ನೆಕ್ಸ್ಟ್ ಇದಕ್ಕೆ ಇವಾಗ ನಾವು ಹಾಲು ಆ್ಯಡ್ ಮಾಡುವ. ಓಕೆ. ಸೊ ಇದನ್ನು ನೋಡ್ಬೇಕಾದ್ರೆ ನನಗೆ ಯಾಕೋ ಗಡ್ಬಡ್ ನೆನಪಾಗ್ತಾ ಇದೆ. ಸೊ ನಾವು ಸಕ್ಕರೆಯನ್ನು ಹಾಕೋದಿಲ್ವಾ ಇಲ್ಲಿ? ಸಕ್ಕರೆ ಬೇಸಲ್ಲಿ ಹಾಕಿದ್ದೇವಲ್ಲ ನಾವು, ಬನಾನಾ ಜೊತೆ ಹಾಕಿದ್ದೇವಲ್ಲ, ಅಷ್ಟೇ ಸಾಕಾಗುತ್ತಾ? ತಿನ್ನುವಾಗ ಫುಲ್ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಇದಕ್ಕೆ ಇವಾಗ ನಾವು ಐಸ್ ಕ್ರೀಮ್ ಆ್ಯಡ್ ಮಾಡೋದಿದೆ. ಓ, ಸೊ ಸಕ್ಕರೆ ಈಸ್ ಇನಫ್. ಇವಾಗ ಐಸ್ ಕ್ರೀಮ್ ಫ್ರಿಜ್ಜಲ್ಲಿ ಇಟ್ಟಿದೆ, ಆ್ಯಡ್ ಮಾಡುವ ಇದಕ್ಕೆ. ಓಕೆ, ಫೈನ್. ಇವಾಗ ಇದಕ್ಕೆ ಐಸ್ ಕ್ರೀಮ್ ಆ್ಯಡ್ ಮಾಡುವ. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ. ಐಸ್ ಕ್ರೀಮ್ ಜೊತೆ ಫ್ರೂಟ್ಸು, ಆಮೇಲೆ ನೆಲಕಡಲೆ, ಅವಲಕ್ಕಿ. ವಾ, ದಟ್ಸ್ ವೈ ಯು ಟೋಲ್ಡ್ ದಿಸ್ ಇಸ್ ಅವಿಲ್ ಅಲ್ಲ? ಕಂಪ್ಲೀಟ್ ಮಿಲ್ಕ್ ಇದು. ಹಾಂ, ನಿಜವಾಗ್ಲೂ ನಮ್ಮಲ್ಲೆಲ್ಲ ನಾವು ಅವಿಲ್ ಅಂತ, ಕೇರಳದಲ್ಲಿ ಎಸ್ಪೆಷಲಿ ತುಂಬ ಹೌದು, ಇದು ಆಕ್ಚುಲಿ ಕೇರಳದ್ದೇ. ಓ ಹೌದಾ? ಹೌದು. ವಾವ್, ಸರಿ. ಇದಕ್ಕೆ ಅವಿಲ್ ಇವಾಗ ಸಾಂಬಾರ್ ಅಂತ ಮಾಡಿ ಡೆಕೋರೇಷನ್ಗೆ ಚೆರ್ರಿ. ಚೆರ್ರಿ. ಡನ್, ಅವೆಲ್ ಮಿಲ್ಕ್. ಆಫ್. ಸೊ ಒಂದು ಆಲ್ಮೋಸ್ಟ್ ಒಂದು ಮೀಲ್ ಅಂತಾನೆ ಹೇಳ್ಬೋದೇನೋ ಇದೆಲ್ಲ ಅಲ್ವಾ, ನೀವು ಆಗಲೇ ಹೇಳಿದಾಗೆ? ಸರಿ, ಓಕೆ, ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅವೆಲ್ ಮಿಲ್ಕ್ ಶೇಕ್ ಅಲ್ವಾ? ಅವೆಲ್ ಮಿಲ್ಕ್. ಅವೆಲ್ ಮಿಲ್ಕ್.
ಥ್ಯಾಂಕ್ ಯು. ಪರಿಪೂರ್ಣವಾದ ಆಹಾರ ಅಂತ ಅಂದ್ಕೊಂಡಿದ್ದಾನೆ. ಹಾಲಿದೆ, ಎಲ್ಲ ಮಿಲ್ಕ್ ಕಡಲೆ, ಆಮೇಲೆ ಫ್ರೂಟ್ಸ್ ಕೂಡ ಎಲ್ಲ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸ್ಪೆಷಲ್ ಐಟಮ್. ಸೊ ವೀಕ್ಷಕರೇ, ಅವೆಲ್ ಮಿಲ್ಕ್ ರೆಡಿಯಾಗಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅವೆಲ್ ಮಿಲ್ಕ್ ತಯಾರಿಸುವ ವಿಧಾನ: ಮೊದಲು ಪೇಪರ್ ಅವಲಕ್ಕಿಯನ್ನು ಹುರಿದಿಟ್ಟುಕೊಳ್ಳಿ. ಇನ್ನೊಂದೆಡೆ ಬಾಳೆಹಣ್ಣಿಗೆ ಸ್ವಲ್ಪ ಸಕ್ಕರೆ ಹಾಗೂ ಹಾಲು ಹಾಕಿ ರುಬ್ಬಿಕೊಳ್ಳಿ. ಆನಂತರ ಸರ್ವಿಂಗ್ ಗ್ಲಾಸ್ಗೆ ಬಾಳೆಹಣ್ಣಿನ ಜ್ಯೂಸ್, ಹುರಿದ ಅವಲಕ್ಕಿ, ನೆನೆಸಿದ ಕಾಮಕಸ್ತೂರಿ, ನೆಲಗಡಲೆ ಬೀಜ, ದಾಳಿಂಬೆ ಬೀಜ, ಮತ್ತೆ ಪುನಃ ಅವಲಕ್ಕಿ 1-2 ಚಮಚದಷ್ಟು, ಸಣ್ಣಗೆ ಹೆಚ್ಚಿದ ಸೇಬು, ಟೂಟಿ ಫ್ರೂಟಿಯನ್ನು ಒಂದಾದ ಮೇಲೊಂದು ಹಾಕಿ ಮೇಲಿನಿಂದ ಹಾಲು ಹಾಗೂ ಐಸ್ ಕ್ರೀಮ್ ಹಾಕಿ ಸರ್ವ್ ಮಾಡಿ. ಮೇಲಿನಿಂದ ಒಂದು ಚೆರಿಯನ್ನಿಟ್ಟು ಸರ್ವ್ ಮಾಡಿ ಅವೆಲ್ ಮಿಲ್ಕ್. ಸೊ ವೀಕ್ಷಕರೇ, ಅವೆಲ್ ಮಿಲ್ಕ್ ಅನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ವಿ. ಸೊ ಇನ್ನೊಂದು ಹೊಸ ರುಚಿಯನ್ನು ಇವಾಗ ಅವ್ರು ಹೇಳ್ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಬಟ್ ಒಂದು ಪುಟ್ಟ ಬ್ರೇಕ್ನ ನಂತರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಲಲಿತಾ ಜ್ಯುವೆಲ್ಲರೀಸ್ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಮೇಡಮ್, ಇವಾಗ ಯಾವ ಹೊಸ ರುಚಿಯನ್ನು ಹೇಳ್ಕೊಡ್ತಾ ಇದ್ದೀರಾ? ಇನ್ನೊಂದು ಸೋಜಿ ಆಲೂ ಫ್ರೈ ಅಂತ. ಓಕೆ, ಈವ್ನಿಂಗ್ ಸ್ನ್ಯಾಕ್. ಓಕೆ. ಸೊ ಆಲ್ರೆಡಿ ಅವೆಲ್ ಮಿಲ್ಕ್ ಇಟ್ಸ್ ಟೋಟಲಿ ಅಮೇಝಿಂಗ್. ಸೊ ಇದು ಹಾಗೆ ಅಮೇಝಿಂಗ್ ಇರ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಸೊ ಏನೆಲ್ಲ ಬೇಕು ಇದಕ್ಕೆ? ಯಾವ ಥರ ಇಂಗ್ರೀಡಿಯೆಂಟ್ಸ್? ಸೋಜಿಯಲ್ಲಿ ಮಾಡೋದು, ಸೋಜಿ ಹಾಗೂ ಆಲೂ ಅಲ್ಲಿ. ಫಸ್ಟ್ ಇವಾಗ ನಾವು ಸೋಜಿಯನ್ನು ಕುಕ್ ಮಾಡ್ಕೊಳ್ಬೇಕು. ಸರಿ, ಒಂದು ಕಡಾಯಿ ಕೊಡಿ. ಸರಿ. ಸೊ ನಿಮಗೆ ಜಸ್ಟ್ ಫ್ರೈ ಮಾಡಲಿಕ್ಕಲ್ಲ ಅದು ಇವಾಗ? ಅಷ್ಟು 1 ಸ್ಪೂನ್ ಆಯಿಲ್. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. 1 ಸ್ಪೂನ್ ಅಷ್ಟು ಸಾಕು. ಸಾಕು. ಇವಾಗ ಫಸ್ಟ್ ಇದಕ್ಕೆ ನಾನು ಜೀರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾವು ಚಿಲ್ಲಿ, ಗ್ರೀನ್ ಚಿಲ್ಲಿ, ಫೈನ್. ಖಾರ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಸರಿ. ಸೊ ಎಷ್ಟು ತಗೊಂಡಿದ್ದೀರಿ ಇವಾಗ? ಇವಾಗ ನಾನು ಇದರಲ್ಲಿ 2 ಇಟ್ಕೊಂಡಿದ್ದೇನೆ. ಸರಿ. ನೆಕ್ಸ್ಟ್ ಸ್ವಲ್ಪ ಜಿಂಜರ್. ಓಕೆ, ಚಾಪ್ಡ್ ಜಿಂಜರ್. ಆಲ್ರೆಡಿ ಚಾಪ್ ಮಾಡಿ ತಗೊಂಡು. ಹೌದು ಹೌದು. ಸೊ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಜಿಂಜರನ್ನು ಹಾಕಿದ್ದೀರ. ಹೌದು, ಸ್ವಲ್ಪ ಫ್ರೈ ಆಗಲಿ. ಜೀರಿಗೆ, ಮೆಣಸು, ಜಿಂಜರ್. ಹಾಂ, ಇದಕ್ಕೆ ಇವಾಗ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಓಕೆ. ಇವಾಗ ನಾನು ಸೋಜಿ ಈ ಕಪ್ಪಲ್ಲಿ 1 ಕಪ್ ತಗೊಂಡಿದ್ದೇನೆ. ಹಾಂ, ಇದಕ್ಕೆ ಇವಾಗ ಈ ಕಪ್ಪಲ್ಲಿ 2 ಕಪ್ಸ್ ನೀರು ಆ್ಯಡ್ ಬೇಕು. ಫೈನ್. ಜೋರು ಇರಲಿಯಾ ಇಲ್ಲೇ? ಹಾಂ, ಸಾಕ? ಹಾಂ. ಇದಕ್ಕೆ ಇವಾಗ ಸಾಲ್ಟ್ ಆ್ಯಡ್ ಮಾಡುವ. ಆಮೇಲೆ ಒರಿಗ್ಯಾನೋ, ಮಿಕ್ಸ್ಡ್ ಹರ್ಬ್ಸ್. ಓಕೆ. ಅದರ ಅರೋಮಾ ಒಂಥರ ಡಿಫ್ರೆಂಟ್ ಆಗಿದೆ. ಹೌದು. ಚಿಲ್ಲಿ ಪೌಡರ್. ಓಕೆ. ಆಲ್ರೆಡಿ ಚಿಲ್ಲೀಸ್ ಹಾಕಿದ್ದೇವೆ ನಾವು. ಇದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸಾಕಾಗ್ತದೆ. ಸೊ ಕೆಲವರಿಗೆ ಖಾರ ಜಾಸ್ತಿ ಬೇಕಿರ್ತದೆ. ಹೌದು ಅಲ್ವಾ? ಸೊ ಇನ್ನು ಇದಕ್ಕೆ ಟರ್ಮರಿಕ್ ಪೌಡರ್. ಸೊ ನಮ್ಮ ಅರುಣಾ ಮಸಾಲ, ಇವರ ಟರ್ಮರಿಕ್ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಓಕೆ, ಸಾಕು. ಗರಂ ಮಸಾಲ ಪೌಡರ್. ಓಕೆ. ಅರುಣಾ ಮಸಾಲ ಅವರದ್ದು ಗರಂ ಮಸಾಲ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಸಾಕ? ಓಕೆ, ಸಾಕು. ಇವಾಗ ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ರವೆ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ. ಸೊ ಅದು ರವೆಯನ್ನು ಹುರಿದು ತಂದ್ರ ಇಲ್ಲ, ಹಾಗೆ? ಇಲ್ಲ, ಹಾಗೆ. ಓಕೆ.
ಸೊ ಆಲ್ಮೋಸ್ಟ್ ಒಂದು ಉಪ್ಪಿಟ್ಟು ಥರ ಆಯ್ತು ಇವಾಗ. ಹೌದು. ಇದು ಫುಲ್ ಡ್ರೈ ಆಗಿ ಓಕೆ. ತಳ ಬಿಡ್ತದೆ ಅಷ್ಟೊತ್ತು. ಸೊ ಮಗಳಿಗಂತೂ ಹೊಸ ಹೊಸ ರುಚಿಯನ್ನು ಸವಿಯುವಂಥ ಸುವರ್ಣಾವಕಾಶ ಅಲ್ವಾ? ಅವಳು ಕೂಡ ಟ್ರೈ ಮಾಡ್ತಾ ಇರ್ತಾಳೆ ಇನೋವೇಟಿವ್ ಡಿಶಸ್. ಓಕೆ. ಸೊ ನೀವು ಬ್ಯೂಟಿಷಿಯನ್ ಅಂತ ಹೇಳಿದ್ರಿ. ಹೌದು. ಸೊ ಹೇಗೆ ಅನ್ನಿಸ್ತಾ ಇದೆ ಆ್ಯಸ್ ಅ ಬ್ಯೂಟಿಷಿಯನ್ ಆ್ಯಂಡ್ ಇವನ್ ಹೋಮ್ ಮೇಕರ್ ಬೋತ್, ಅಂದರೆ ಎರಡನ್ನೂ ನಿಭಾಯಿಸುವಂಥ ಒಂದು? ಪರವಾಗಿಲ್ಲ, ಸೀಸನ್ ಟೈಮ್ನಲ್ಲಿ ಬ್ಯೂಟಿಷಿಯನ್ ಇದೆ ವರ್ಕ್ ಆಗ್ತದೆ. ಫ್ರೀ ಟೈಮ್ನಲ್ಲಿ ಈ ಥರ ಎಲ್ಲ ಏನಾದರೂ ಸ್ಪೆಷಲ್ ಮಾಡುವ ಅಂತ. ಓಕೆ. ಸೊ ಇನ್ನೋವೇಟಿವ್ ಕ್ರಿಯೇಟಿವ್ನ ಒಂದು ಅನ್ವೇಷಣೆಯಲ್ಲಿ ನೀವು ಅಲ್ವಾ? ಕುಕ್ಕಿಂಗಲ್ಲಿ ನನಗೆ ಮೊದಲಿಂದ ತುಂಬ ಇಂಟ್ರೆಸ್ಟ್ ಇತ್ತು. ಓಕೆ. ಸಣ್ಣ ಮಾಡಲಾ? ಹಾಂ, ಸಾಕು ಇವಾಗ. ಓಕೆ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕಿದ್ದಾನೆ. ಇವಾಗ ಆಫ್ ಮಾಡಿ. ಇವಾಗ ಇದು ತಣ್ಣಗಾಗಲಿಕ್ಕೆ ಈ ಬೌಲ್ನಲ್ಲಿ ಹಾಕಿಟ್ಕೊಳ್ಳೋಣ. ಓಕೆ, ಫೈನ್. ಇವಾಗ ಇದಕ್ಕೆ ಕುಕ್ ಮಾಡಿ ತಂದಿದ್ದೇನೆ ಪೊಟ್ಯಾಟೊ. Okay. ಇದನ್ನು ಆ್ಯಡ್ ಮಾಡುವ. ಸರಿ. ಎಷ್ಟು ಪೊಟೆಟೋನ ಹಾಕ್ತಾ ಇದ್ದೀರಾ? ಇದರಲ್ಲಿ 1 to 2 ಇದೆ ಅಷ್ಟು. ಸೊ ಒಂದು ಬೌಲ್ ಸೂಜಿಗೆ 1-2 ಪೊಟೆಟೊ ಸಾಕಾಗುತ್ತೆ. ಹೌದು. ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೇನೆ. ಓಕೆ. ಸೊ ನಮ್ಮ ವೀಕ್ಷಕರಿಗೆ ಏನಾದರೂ ಬ್ಯೂಟಿ ಟಿಪ್ಸನ್ನು ಹೇಳ್ಕೊಡ್ತೀರಾ? ಬ್ಯೂಟಿ ಟಿಪ್ಸ್ ಅಂದರೆ ಯಾವ ಥರ ಹೇಳಬೇಕು? ನಾವು ಆ್ಯಸ್ ಅ ಬ್ಯೂಟಿಷಿಯನ್ ಅಲ್ಲ, ನಿಮಗೆ ತುಂಬ ಅದರ ಬಗ್ಗೆ ಪರಿಣಿತರಾಗಿರ್ತೀರಿ. ಸೊ ಜಸ್ಟ್ ಫಾರ್ ದ ಈ ಹೇರ್ ಎಲ್ಲ ಫಾಲ್ ಇರ್ತದಲ್ಲ, ಅವರಿಗೆಲ್ಲ ಆನಿಯನ್ ಆಯಿಲ್ ಮಾಡಿ ಹಾಕಿದರೆ ಹೇರ್ ಗ್ರೋ ಆಗ್ತದೆ. ಮತ್ತು ಫಾಲ್ ಎಲ್ಲ ಕಮ್ಮಿ ಆಗ್ತದೆ. ಈ ಪೊಟ್ಯಾಟೊ ಸ್ಲೈಸ್ ಮಾಡಿ ಕಣ್ಣಿಗೆ ನೈಟ್ ನಾವು ಇಡ್ತಾ ಬಂದರೆ ಡಾರ್ಕ್ ಸರ್ಕಲ್ ಎಲ್ಲ ಕಡಿಮೆ ಆಗ್ತದೆ. ಸೊ 2 ಅದ್ಭುತವಾದಂಥ ಟಿಪ್ಸನ್ನು ಕೊಟ್ರಿ, ಒಂದು ಹೇರ್ಗೆ ಮತ್ತೊಂದು ಡಾರ್ಕ್ ಸರ್ಕಲ್ಗೆ. ಥ್ಯಾಂಕ್ ಯು. ಓಕೆ. ಇದನ್ನು ಡೀಪ್ ಫ್ರೈ ಮಾಡೋದು. ಸೊ ಹಾಗಾದರೆ ಕಡೆ ಎಣ್ಣೆ ಇಡುವ. ಇಡುವ. ಓಕೆ. ಒಂದೇ ಥರ ಮಿಕ್ಸ್ ಆಗಬೇಕು ಇದು ಪೊಟ್ಯಾಟೊ ಮತ್ತು ಸೋಜು. ಓಕೆ. ಸೊ ನೋಡಲಿ ಆ ಗಂಟು ಅದೆಲ್ಲ ಬರಬಾರ್ದಲ್ಲ? ಹೌದು. ಸೊ ನಾನೀಗ ನೀವು ಹೇಗೋದನ್ನು ಕಲಿಸ್ತಾ ಇದ್ದೀರಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದಾನೆ. ಓಕೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡುವ. ಓಕೆ. ಸೊ ಅದನ್ನು ಕಲಸಿ ಸ್ವಲ್ಪ ಹೊತ್ತು ಇಡಬೇಕು ಅಂತ ಇದೆಯಾ? ಒಂದು 5-10 ನಿಮಿಷ? ಹಾಂ, ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಒಂದು 10 ನಿಮಿಷ ಬಿಟ್ಟು ಬಾಲ್ಸ್ ಮಾಡ್ಕೊಳ್ಬೋದು. ಈಸಿ ಆಗ್ತದೆ. ಓಕೆ. ಇವಾಗ ನಾನು ಬಾಲ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಕೈಗೆ. ಓಕೆ. ಸೂಜಿ ಮತ್ತು ಆಲೂಗಡ್ಡೆ ಇದು ಕೂಡ ಒನ್ ಆಫ್ ದ ಹೆಲ್ದಿ ಫುಡ್. ಹೌದು. ಸೊ ಇವತ್ತು ನೋಡಿ ಇಷ್ಟು ದೊಡ್ಡದು ಮಾಡಿ. ಹಾಂ. ಈವನ್ ಈ ಮಳೆಗಾಲದಲ್ಲಿ ಕರೆದ ತಿಂಡಿ ಅಂತ ಹೇಳಿದ್ರೆ ಸಂಜೆ ಹೊತ್ತಿಗೆ ತುಂಬಾ ಸೂಪರ್. ಮಕ್ಕಳು ಸ್ಕೂಲಿಂದ ಬಂದಾಗೆಲ್ಲ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿ ಆಗ್ತದೆ. ಸೊ ಹೊಸ ಹೊಸ ಅಡಿಗೆಗಳ ಅನ್ವೇಷಣೆಯೊಂದಿಗೆ ನೀವು ಪ್ಲಸ್ ನಿಮ್ಮ ಮಗಳ ಜೊತೆ ಅಲ್ವಾ? ಹೌದು. ಅವಳಿಗೂ ತುಂಬ ಇಂಟ್ರೆಸ್ಟ್ ಉಂಟು. ಹೌದು. ಏನಾದರೂ ರೆಡಿ ಮಾಡ್ತಾ ಇರ್ತಾಳೆ. ಅವಳಿಗೆ ಏನಾದರೂ ಜೋರು ಹಸಿವಾದರೆ ಅವಳೇ ಹೋಗಿ ಕಿಚನಲ್ಲಿ ರೆಡಿ ಮಾಡಿ ಅವಳೇ ತಿಂತಾಳೆ. ಎಣ್ಣೆ ಬಿಸಿ ಆಗ್ತಾ ಇದೆ. ಓಕೆ. ಸ್ವಲ್ಪ ದೊಡ್ಡದೇ ಇರಲಿಯಾ? ಬೇಡ, ಸ್ಲೋ ಇರಲಿ. ಇವಾಗ ಉಂಡೆ ಮಾಡ್ಕೊಂಡಾಯ್ತು. ಒಂದೊಂದೇ ಎಣ್ಣೆಯಲ್ಲಿ ಬಿಡುವ. ಸೊ ಎಣ್ಣೆ ಬಿಸಿಯಾಗಿದೆ. ಯೂಶ್ವಲಿ ಆಲೂ ಬೋಂಡ ಅಂತ ಮಾಡ್ತಾರಲ್ಲ, ಸೊ ಅದನ್ನು ಆಲ್ಮೋಸ್ಟ್ ಕೋಟಿಂಗ್ ಕಡಲೆ ಹಿಟ್ಟನ್ನು ಹಾಕಿ ಹಾಕೋದನ್ನು ನೋಡಿದ್ದೇನೆ. ಅದರಲ್ಲಿ ಖಾಲಿ ಪೊಟ್ಯಾಟೊ ಮಾತ್ರ ನಾವು ಅದು ಈಗ ಇರಲಿ, ಇದು ಸ್ವಲ್ಪ ಬಬಲ್ಸ್ ಬರೋದು ಹೋಗಲಿ, ಆಮೇಲೆ ತಿರುಗಿಸು. ಸರಿ. ಯೂಶ್ವಲಿ ಪೂರಿ ಎಲ್ಲ ಮಾಡಬೇಕಾದ್ರೆ ಅದನ್ನು ಹಾಕಿ ಸ್ವಲ್ಪ ಹೊತ್ತಿಗೆ ಹೀಗೆ ಮಾಡಿದ್ರೆ ಇದಂದರೆ ಸ್ವಲ್ಪ ಕುಕ್ ಆಗಲಿ, ಫ್ರೈ ಆಗಬೇಕು, ಆಮೇಲೆ ತಿರುಗಿಸಿದ್ರೆ ಕರೆಕ್ಟ್ ಬಿಟ್ಕೊಳ್ತದೆ ಅಷ್ಟೇ. ನೋಡಿ ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಇವಾಗ ನಾವು ತಿರುಗಿಸುವ ಸ್ವಲ್ಪ. ಸೊ ಅದೇ ಥರ ಇರ್ತದೆ ಬಾಲ್ಸ್. ಓಕೆ. ಸೊ ಅದರಲ್ಲಿ ನಾವು ಕೋಟಿಂಗ್ ಕೊಡ್ತೇವೆ, ಒಂದು ಪೋಡಿ ಹಾಗೆಲ್ಲ ಮಾಡೋದು. ಬಟ್ ಇದೊಂಥರ ಸ್ಪೆಷಲ್ ಆಗಿದೆ, ಮೆಥಡ್ ಡೈರೆಕ್ಟ್ ಫ್ರೈ.
ಸೊ ಇವಾಗ ಇನ್ನು ಸ್ವಲ್ಪ ಬೇಯಬೇಕಲ್ಲ? ಹೌದು, ಬ್ರೌನ್ ಟರ್ನ್ ಆದಮೇಲೆ ತೆಗೆಯುವ. ಹೆಚ್ಚಾಗಿ ಮಳೆಗಾಲದಲ್ಲಿ ಕರ್ದ ತಿಂಡಿಗಳು ಜಾಸ್ತಿ ಬೇಕು ಅಂತ ಅನಿಸುವಂಥದ್ದು. ನಾರ್ಮಲಿ ಇದು ಮಕ್ಕಳಿಗಂತೂ ಹೆಲ್ದಿ ಕೂಡ ಇದು. ಹೌದು, ಏನು ಜಂಕ್ ಫುಡ್ ಏನಲ್ಲ, ಮನೆಯಲ್ಲೇ ಪ್ರಿಪೇರ್ ಮಾಡ್ತೇವಲ್ಲ ನಾವು. ಕರೆಕ್ಟ್. ಇವಾಗ ನೋಡಿ ಬ್ರೌನ್ ಆಗ್ತಾ ಬಂತು. ಓಕೆ, ಇನ್ನು ಇವಾಗ ತೆಗೆದುಕೊಳ್ಳೋಣ. ಓಕೆ. ಸೊ ಘಮ ಅಂತ ಪರಿಮಳ ಬರ್ತಾ ಇದೆ. ಹೌದು, ಫ್ಲೇವರಿಗೆಲ್ಲ ಬಿಟ್ಕೊಳ್ತಾ ಇದೆ ನೋಡಿ. ಫುಲ್ ಒಳಗೆಲ್ಲ ಫ್ರೈ ಆದ ಕೂಡಲೇ ಅದೇ ಫ್ಲೇವರ್ ಬರ್ತದೆ. ಸೊ ಆಲ್ರೆಡಿ ಪೊಟೆಟೊ ಬೇಯಿಸಿ ತಂದಿರೋದ್ರಿಂದ ಪೊಟೆಟೊ ಬೇಯಿಸಿದೆ, ಆಮೇಲೆ ಸೋಜಿ ಕುಕ್ ಮಾಡಿದ್ದೇವೆ ನಾವು ಫಸ್ಟಿಗೆ. ಕರೆಕ್ಟ್. ಆಯ್ತು, ಇವಾಗ ತೆಗಿವ ಇರಲಿ ಆನಲ್ಲೇ. ಆಯಿಲಿಂದ ಯಾವುದಾದ್ರೂ ನಾವು ತೆಗೆಯುವಾಗ ಹೈ ಫ್ಲೇಮ್ನಲ್ಲಿ ಇಟ್ಟು ತೆಗೆದ್ರೆ ಆಯಿಲ್ ಇಟ್ಕೊಳ್ಳೋದಿಲ್ಲ. ಬ್ಯೂಟಿ ಟಿಪ್ಸ್ ಜೊತೆ ಇದು ಒಂದು ಟಿಪ್ಸ್. ಥ್ಯಾಂಕ್ ಯು. ಓಕೆ, ಆಫ್ ಮಾಡಿ. ಇವಾಗ ಸೋಜಿ ಆಲೂ ಫ್ರೈ ರೆಡಿ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ. ತುಂಬ ಡೆಕೋರೇಟಿವ್ ಆಗಿ ಮಾಡಿಕೊಟ್ಟಿದ್ದೀರಾ. ತುಂಬ ಕ್ರಿಸ್ಪಿ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ದಿ ಫುಡ್ ಆ್ಯಂಡ್ ಇವನ್ ಟೇಸ್ಟಿ ಫುಡ್. ಸೊ ವೀಕ್ಷಕರೇ, ಸೂಜಿ ಆಲೂ ಫ್ರೈ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಸೊ ಇದನ್ನು ಹೇಗೆ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆಲೂ ಸೂಜಿ ಫ್ರೈ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ, ಜೀರಿಗೆ, ಹೆಚ್ಚಿದ ಹಸಿಮೆಣಸು, ಶುಂಠಿ ಹಾಕಿ ಹುರಿದು, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಆರಿಗ್ಯಾನೋ ಅರ್ಧ ಚಮಚದಷ್ಟು, ಅರುಣಾ ಮೆಣಸಿನ ಪುಡಿ, ಅರಶಿನ ಪುಡಿ, ಗರಂ ಮಸಾಲಾ ಪುಡಿ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ 1 ಕಪ್ ರವೆ ಹಾಕಿ ಬೇಯಿಸಿ. ತಣ್ಣಗಾದ ನಂತರ ಬೇಯಿಸಿದ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಗಳನ್ನು ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಆಲೂ ಸೂಜಿ ಫ್ರೈ ರೆಡಿ. ಸೊ ನಮ್ರತಾ ಮಹೇಶ್ ಅವರೇ, ಇಂಥ ಒಂದು ಸ್ಪೆಷಲ್ ತಿಂಡಿಯನ್ನು ಈವ್ನಿಂಗ್ ಸ್ನ್ಯಾಕ್ಸ್, ಅದೇ ರೀತಿ ಅವಿಲ್ ಮಿಲ್ಕ್ ಫಸ್ಟ್ ಟೈಮ್ ಆ್ಯಕ್ಚುಲಿ ಕೇಳ್ತಾ ಇರೋದು, ನೋಡ್ತಾ ಇರೋದು, ಈವನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರೋದು. ಸೊ ಯಾವುದನ್ನು ಟೇಸ್ಟ್ ಮಾಡುವ ಇವಾಗ? ಫಸ್ಟ್ ಸ್ಪೈಸಿ ಟ್ರೈ ಮಾಡಿ. ಸ್ಪೈಸಿ ಮಾಡೋಣ. ಸೊ ಓಕೆ, ತಗೊಳ್ಳಿ. ಸೊ ಅದ್ರ ಜೊತೆ ಕೆಚಪ್ ಹಾಕೊಂಡು ತಿಂದರೆ, ಈ ಮಳೆ ಬರ್ತಾ ಇದ್ರೆ ಹೊರಗಡೆ ಕೂತ್ಕೊಂಡು ಬಾಲ್ಕನಿಲಿ ತಿಂತಾ ಇದ್ರೆ ವಾವ್. ಸೊ ಕ್ರಿಸ್ಪಿ ಆಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ ಅಂದರೆ ಕ್ರಿಸ್ಪಿನೂ ಇದೆ, ಒಳಗಡೆ ಹಾಲು ಅಷ್ಟು ಚೆನ್ನಾಗಿ ಸಿಗ್ತಾ ಇದೆ. ಆ ಫ್ಲೇವರು ವಾವ್, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಕ್ರಿಸ್ಪಿ ಆಗಿರುವಂತಹ ಒಂದು ಹೆಲ್ದಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಟೇಸ್ಟ್ ಮಾಡಿ ಆಯಿತು, ತುಂಬ ಚೆನ್ನಾಗಿತ್ತು. ಸೊ ಇವಾಗ ಮಿಲ್ಕ್ ಒಂದು ಕಂಪ್ಲೀಟ್ ಆಹಾರ ಅಂತ ನೀವು ಅವಾಗಲೇ ಹೇಳಿದ್ರಿ. ಸೊ ಇದು ಹೇಗಿದೆ ಅಂತ ಟೇಸ್ಟ್ ಮಾಡುವ. ಸೊ ಫುಲ್ ಗಡ್ಬಡ್ ಥರ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕೆಲ್ಲ ಮಿಕ್ಸ್ ಮಾಡಿಕೊಂಡು. ಓಕೆ, ಇದೊಂದು ತಿಂದರೆ ಇದನ್ನು ಕುಡಿದ್ರೆ ಮಿಲ್ಕನ್ನು ಊಟ ಮಾಡಬೇಕು ಅಂತ ಇಲ್ಲ ಅಂತ. ಸೊ ಮಕ್ಕಳಿಗಂತೂ ಇದು ಹೇಳಿ ಮಾಡಿಸಿದ್ದು ಡ್ರಿಂಕ್ ಅಂತ ಅಂದ್ಕೋತೇನೆ. ಸೊ ತುಂಬ ಟೇಸ್ಟಿಯಾಗಿದೆ. ಮಕ್ಕಳಿಗಂತೂ ಇವನ್ ಊಟ ಬೇಡ ಅಮ್ಮ ಅಂತ ಹೇಳಿ ಕಿರ್ತಾ ಇರ್ತಾರಲ್ಲ. ಸೊ ದಿಸ್ ಇಸ್ ರಿಯಲಿ ಒನ್ ಆಫ್ ದ. 1 ಗ್ಲಾಸ್ ಕೊಟ್ಟರೆ ಹೌದಪ್ಪ, ನಿಜವಾಗ್ಲೂ ನೀವು ಬ್ಯೂಟಿ ಟಿಪ್ಸು ಕೊಟ್ರಿ, ಹೆಲ್ದಿ ಟಿಪ್ಸು ಕೊಟ್ರಿ, ಅದೇ ರೀತಿ ಅಮ್ಮಂದ್ರಿಗೆ ಸಖತ್ತಾಗಿರೋ ಟಿಪ್ಸ್ ಕೊಟ್ಟಿದ್ದಾರೆ ಇವತ್ತು. ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಡೆಲಿಷಿಯಸ್ ಫುಡ್, ರಿಯಲಿ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂಥ ಒಂದು ಒಳ್ಳೆ ಫುಡ್ಡನ್ನು ನಮಗೆ ಹೇಳಿಕೊಟ್ಟಿದ್ದೀರಾ. ಸೊ ನಿಮಗೆ ನಮ್ರತಾ ಮಹೇಶ್ ಅವರೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂಥ ಒಂದು ಒಳ್ಳೆ ಫುಡ್ಡನ್ನು ನಮಗೆ ಹೇಳ್ಕೊಟ್ಟಿರೋದಕ್ಕೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಇವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ವತಿಯಿಂದ ಹೃತ್ಪೂರ್ವಕ ಕಿರುಕಾಣಿಕೆ. ಥ್ಯಾಂಕ್ ಯು. ಸೊ ಶ್ರೀಮತಿ ನಮ್ರತಾ ಮಹೇಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂಥ ಒಂದು ಸೂಪರ್ಬ್ ಆದಂತಹ ಒಂದು ರೆಸಿಪಿಯನ್ನು ಹೇಳ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಹಾಗೂ ನಮ್ಮ ಟೀಮಿಯವರಿಗೂ ಧನ್ಯವಾದಗಳು. ಸೊ ವೀಕ್ಷಕರೇ, ಕ್ರಿಸ್ಪಿ ಆಗಿರುವಂತಹ, ಅದು ತುಂಬ
ರಸವತ್ತಾಗಿರುವಂತಹ ಒಂದು ಆಲೂ ಜೊತೆ ಸೂಜಿ, ಸೊ ಸೂಜಿ ಆಲೂ ಫ್ರೈ, ಅದೇ ರೀತಿ ಮಿಲ್ಕ್, ಪರಿಪೂರ್ಣವಾದಂಥ ಆಹಾರ ಅಂತ ಹೇಳ್ತೇವೆ ಯೂಶ್ವಲಿ ಮಿಲ್ಕ್ ಅಂತ ಹೇಳಿದ್ರೆ. ಬಟ್ ಇಲ್ಲಿ ಇದಂತೂ ಎಕ್ಸಾಕ್ಟ್ಲಿ ಲಿಟರಲಿ ಪರಿಪೂರ್ಣವಾದಂಥ ಆಹಾರ. ಯಾಕಂದರೆ ಅದ್ರ ಜೊತೆ ಅವಲಕ್ಕಿ, ಇವನ್ ಕಡಲೆ, ಎಲ್ಲ ರೀತಿಯ ಫ್ರೂಟ್ಸ್, ಆ್ಯಪಲ್ಲು ಎಲ್ಲ ಇತ್ತು ಅಲ್ವಾ. ಸೊ ಇವತ್ತಂತೂ ಉತ್ತಮವಾದಂಥ ರೆಸಿಪಿ ನಿಮ್ಮ ಮುಂದಿದೆ. ಸೊ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.